ಕದ ಅಫ್ಲಹ ಮನ್ ಜಕ್ಕಾಹ ಕದ ಕಾಬ ಮನ್ ದಸ್ಸಾಹ. ಪವಿತ್ರ ಕುರ್ಆನ್ ಸಕ್ಸಸ್ಫುಲ್ ವ್ಯಕ್ತಿ ಯಾರು ಅಂತ ಹೇಳುತ್ತೆ, ಯಶಸ್ವಿಗಳು ಯಾರು ಅಂತ. ಯಾರು ತನ್ನನ್ನು ಸಂಸ್ಕರಿಸಿಕೊಂಡ್ರೋ, ಯಾರು ತಮ್ಮನ್ನು ಬದಲಾಯಿಸುವುದಕ್ಕೆ ನಿರ್ಧರಿಸಿದ್ರೋ, ತಾನು ಬದಲಾಗಬೇಕು ಅಂತ ಯಾರು ತೀರ್ಮಾನಿಸಿ ಆ ನೆಲೆಯಲ್ಲಿ ಮುಂದುವರಿತಾರೋ ಅವರು ಯಶಸ್ವಿಗಳು ಅಂತ ಪವಿತ್ರ ಕುರಾನ್ ಹೇಳುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಯಶಸ್ಸಿನ ಸೂತ್ರ ಹೇಗಿದೆ ಅಂತ, ನಮ್ಮಲ್ಲಿ ಯಶಸ್ಸು ಅಂತ ಹೇಳಿದರೆ ಏನು, ಸಕ್ಸಸ್ ಅಂದರೆ ಏನು, ಸಕ್ಸಸ್ಫುಲ್ ವ್ಯಕ್ತಿ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಪವಿತ್ರ ಕುರಾನ್ ಹೇಳುವ ಸಕ್ಸಸ್ನ ಮಾನದಂಡ ಮತ್ತು ನಾವು ಇವತ್ತು ಸಕ್ಸಸ್ಗೆ ಕೊಡುವ ಮಾನದಂಡ, ಈ ಎರಡರ ನಡುವೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತ ಹೇಳಿದರೆ ನಮಗೆ ಗೊತ್ತಾಗ್ಬೋದು. ನಮ್ಮಲ್ಲಿ ಸಕ್ಸಸ್ ಅಂತ ಹೇಳಿದರೆ ಆ ವ್ಯಕ್ತಿಯ ಮನೆಗಳನ್ನು ನೋಡ್ತೇವೆ, ಆ ವ್ಯಕ್ತಿಯ ವಾಹನವನ್ನು ನೋಡ್ತೇವೆ, ಆ ವ್ಯಕ್ತಿಗೆ ಎಷ್ಟು ಜಾಗ ಇದೆ ಅಂತ ನೋಡ್ತೇವೆ, ಆ ವ್ಯಕ್ತಿ ಎಷ್ಟು ಪವರ್ಫುಲ್ ಅಂತ ನೋಡ್ತೇವೆ. ನಮ್ಮ ಸಕ್ಸಸ್ನ ಎಲ್ಲ ಮಾನದಂಡಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ, ಭೌತಿಕವಾಗಿ ಆ ವ್ಯಕ್ತಿ ಏನೆಲ್ಲ ಗಳಿಸ್ಕೊಂಡಿದ್ದಾರೋ, ಏನೆಲ್ಲ ಪಡ್ಕೊಂಡಿದ್ದಾರೋ, ಏನೆಲ್ಲ ಅವರಲ್ಲಿ ಇದೆಯೋ ಅದನ್ನು ನೋಡಿಕೊಂಡು ವ್ಯಕ್ತಿ ಸಕ್ಸಸ್ಸು ಅಲ್ವೋ ಅನ್ನುವುದನ್ನು ನಾವು ತೀರ್ಮಾನಿಸ್ತೇವೆ. ಪವಿತ್ರ ಕುರಾನ್ ಹೇಳುವುದು ಹಾಗಲ್ಲ. ಪವಿತ್ರ ಕುರಾನ್ ಹೇಳುವುದು, ಯಾರು ತನ್ನನ್ನು ಸಂಸ್ಕರಿಸಿಕೊಳ್ತಾರೆ, ಯಾರು ತನ್ನನ್ನು ತಿದ್ದಿಕೊಳ್ತಾರೆ, ಯಾರು ಉತ್ತಮ ವ್ಯಕ್ತಿಯಾಗುವುದಕ್ಕೆ ತೀರ್ಮಾನಿಸಿ ಆ ದಾರಿಯಲ್ಲಿ ಮುನ್ನಡೆಯುತ್ತಾರೆ, ಅವರು ಸಕ್ಸಸ್ ಅಂತ ಪವಿತ್ರ ಕುರಾನ್ ಹೇಳುತ್ತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಘಟನೆ ಅದು. ಅವರಲ್ಲಿ ಹೇಳ್ತಾರೆ, ಇಂತಿಂಥ ಓರ್ವ ಮಹಿಳೆ ಒಳ್ಳೆ ನಮಾಜ್ ಮಾಡ್ತಾರೆ, ಫರ್ಜ್ ಮಾತ್ರ ಅಲ್ಲ ಉಳಿದ ನಮಾಜ್ಗಳನ್ನು ಮಾಡ್ತಾರೆ, ಸುನ್ನತ್ ನಮಾಜ್ ಮಾಡ್ತಾರೆ, ಉಪವಾಸ ಹಿಡಿತಾರೆ, ಆದರೆ ಆಕೆಯ ನಾಲಿಗೆ ಒಳ್ಳೆಯದಿಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಹೇಳ್ತಾರೆ. ನಿಜವಾಗಿ ನಮಾಜ್ಗೂ ನಾಲಿಗೆಗೂ ಏನು ಸಂಬಂಧ ಅಂತ ನಮಗೆ ಕೇಳಬಹುದು. ನಮಾಜ್ಗೂ ನಾಲಿಗೆಗೂ ಏನು ಸಂಬಂಧ, ಉಪವಾಸಕ್ಕೂ ನಾಲಿಗೆಗೂ ಏನು ಸಂಬಂಧ? ನಾನು ಒಳ್ಳೆಯ ನಮಾಜಿ ಆಗಿದ್ದೇನೆ, ಒಳ್ಳೆಯ ಉಪವಾಸಿಗೆ ಆಗಿದ್ದೇನೆ, ಸುನ್ನತ್ ನಮಾಜ್ ಮಾಡ್ತೇನೆ, ಈ ಎಲ್ಲವನ್ನೂ ಮಾಡ್ತೇನೆ, ಅಲ್ಲಾಹನು ಹೇಳಿದ ಕುರಾನ್ ಓದ್ತೇನೆ, ಎಲ್ಲವನ್ನೂ ಓದ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಹಾಗೆಯೇ ಓರ್ವ ಮಹಿಳೆಯ ಬಗ್ಗೆ ಚರಿತ್ರೆ ಹೇಳಿದಾಗ, ಬಟ್ ಅವರು ಹೇಳಿದ್ರು ಆಕೆಯ ನಾಲಿಗೆ ಒಳ್ಳೆಯದಿಲ್ಲ ಅಂತ, ಪರಿಸರದವರಿಗೆ ತುಂಬಾ ಕಿರುಕುಳ ಆಗುತ್ತೆ, ಪರಿಸರದವರು ಆಕೆಯನ್ನು ಇಷ್ಟಪಡುವುದಿಲ್ಲ ಅಂತ ಹೇಳಿದಾಗ ಪ್ರವಾದಿ ಹೇಳಿದ್ರು ಆಕೆ ಸ್ವರ್ಗಕ್ಕೆ ಹೋಗಲ್ಲ ಅಂತ. ಅದೇ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಇನ್ನೊಂದು ಕೆಟಗರಿಯನ್ನು ಹೇಳ್ತಾರೆ. ದೊಡ್ಡದೊಂದು ನಮಾಜಿ ಏನಲ್ಲ, ಫರ್ಜ್ ನಮಾಜ್ ಮಾಡ್ತಾರೆ, ಫರ್ಜ್ ಉಪವಾಸ ಹಿಡಿತಾರೆ, ಆದರೆ ದೊಡ್ಡ ಮಟ್ಟದಲ್ಲಿ ಒಳಿತು ಅಂತ ಹೇಳಬಹುದಾದ ಇನ್ನಾವುದೂ ಇಲ್ಲ. ಆ ಮಹಿಳೆಯ ವಿಚಾರ ವಿಶೇಷ ಏನು ಅಂತ ಹೇಳಿದ್ರೆ, ಆಕೆ ಬಹಳ ಒಳ್ಳೆಯವಳು, ಆಕೆ ನಾಳೆಗೆ ಬಹಳ ಒಳ್ಳೆಯದು ಅಂತ ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಅವರು ಸ್ವರ್ಗಕ್ಕೆ ಹೋಗುವವರು ಅಂತ. ಅಂದ್ರೆ ಪ್ರವಾದಿ ಸ್ವರ್ಗ ಮತ್ತು ನರಕದ ಆ ಕೆಟಗರಿಯನ್ನು ವಿಭಜಿಸಿದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮ ನಾಲಿಗೆ ಹೇಗಿದೆ ಅಂತ, ನಾವು ಹೇಗಿದ್ದೇವೆ ಅಂತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರು ಉಪವಾಸ ಹಿಡಿದು ಸುಳ್ಳು ಹೇಳ್ತಾರೋ ಅವರು ಉಪವಾಸ ಆಚರಿಸಬೇಕಾದ ಅಗತ್ಯ ಇಲ್ಲ ಅಂತ. ನೀವು ಆ ಕೆಟಗರಿಯನ್ನು ನೋಡಿ, ಒಂದ್ ಕಡೆ ಹೇಳಿದ್ರು ಯಾರ ನಾಳೆಗೆ ಕೆಟ್ಟದಿದೆಯೋ ಅವರು ಸ್ವರ್ಗಕ್ಕೆ ಹೋಗಲ್ಲ ಅಂತ. ಪ್ರವಾದಿ ಇನ್ನೊಂದು ಕಡೆ ಹೇಳಿದ್ರು, ಯಾರು ಉಪವಾಸ ಆಚರಿಸಿಯೂ ಸುಳ್ಳು ಹೇಳ್ತಾರೋ ಅವರು ಉಪವಾಸ ಹಿಡಿದ ಹಾಗಿಲ್ಲ ಅಂತ. ಈ ಎರಡನ್ನೂ ನೀವು ಟ್ಯಾಲಿ ಮಾಡಿದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವರ್ತನೆಗೆ ಕೊಟ್ಟಷ್ಟು ಮಹತ್ವ ಇನ್ಯಾವುದಕ್ಕೂ ಕೊಟ್ಟಿಲ್ಲ ಅಂತ. ನೀವು ಪ್ರವಾದಿಯವರ ಇಡೀ ಬದುಕಿನಲ್ಲಿ ಅವರ ವರ್ತನೆಯ ಬಗ್ಗೆ ನೀವು ನೋಡಿದ್ರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ತಂಡ ಮಕ್ಕಾದಿಂದ ಮದೀನಾಕ್ಕೆ ಹೋಗಬೇಕಾದಂತಹ, ವಲಸೆ ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಬರುತ್ತೆ, ನಮಗೆಲ್ಲರಿಗೂ ಗೊತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಅವರು ಮಕ್ಕಾವನ್ನು ಬಿಟ್ಟು ವಲಸೆ ಹೋಗಬೇಕಂತ ತೀರ್ಮಾನಿಸಿದಾಗ ಕಿರುಕುಳ ಹೆಚ್ಚಾಗಿ ಮಕ್ಕಾ ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗಬೇಕು, ಇಥಿಯೋಪಿಯಾಕ್ಕೆ ವಲಸೆ ಹೋಗಬೇಕು ಅಂತ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ತೀರ್ಮಾನಿಸಿದಾಗ ಅವರ ದೊಡ್ಡ ಶತ್ರುವಾಗಿದ್ದ ಇಬ್ನು ದುಗ್ನ ಹೇಳ್ತಾರೆ ಅವರ ಬಳಿಗೆ ಬಂದು, ನೀವು ಇಲ್ಲಿಂದ ಹೋಗಬಾರದು ಅಂತ, ನಾನು ನಿಮ್ಮ ವಿರೋಧಿ, ಆದ್ರೆ ನೀವು ಈ ನಮ್ಮಿಂದ ಹೊರಟು ಹೋಗಬಾರದು ಅಂತ. ಯಾಕೆಂತ ಹೇಳಿದ್ರೆ ನೀವು ಒಳ್ಳೆಯವರು ಅಂತ. ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಅವರ ವಿಚಾರಧಾರೆಯ ಬಗ್ಗೆ ಹೇಳಿದಲ್ಲ, ಅವರು ನೀವು ಒಳ್ಳೆಯವರು ಅಂತ, ಆದ್ರಿಂದ ನೀವು ನಮ್ಮೂರಿನಿಂದ ಹೋಗಬಾರದು ಅಂತ. ನಿಮ್ಮ ವಿರೋಧಿ ನಾನು, ನಿಮ್ಮ ವಿಚಾರಧಾರೆಯ ವಿರೋಧಿ, ನಿಮ್ಮ ವಿಚಾರಧಾರೆಯಲ್ಲಿ ಪಸರಿಸಬಾರದು ಅಂತ ತಿಳ್ಕೊಂಡವ ನಾನು, ಮತ್ತು ಅದನ್ನು ಪ್ರಬಲವಾಗಿ ವಿರೋಧಿಸುವ ವ್ಯಕ್ತಿ ನಾನು, ಆದ್ರೆ ನೀವು ಒಳ್ಳೆಯವರು, ನೀವು ಇಲ್ಲಿಂದ ಹೋಗಬಾರದು ಅಂತ. ಅಂದ್ರೆ ಇಡೀ ಇಸ್ಲಾಮಿನ ಇಡೀ ಇತಿಹಾಸ ನೋಡಿದ್ರೆ, ನೀವು ಹಿರಾಗುವೆಗೆ ಹೋಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲ ಬಾರಿ ಇಕ್ರಾ ಅಂತ ಹೇಳಿ ಅವರಿಗೆ ಅವತೀರ್ಣಗೊಂಡಾಗ ಅವರು ಭಯ ಪಡ್ತಾರೆ ಪ್ರವಾದಿ, ಮತ್ತು ಸೀದಾ ಖದೀಜಾ ರಲಿಯಲ್ಲಾಹು ಅನ್ಹಾ ಅವರ ಬಳಿಗೆ ಬಂದು ಹೇಳ್ತಾರೆ, ನನಗೆ ಏನೋ ಆಗಿದೆ, ನನಗೆ ಹೊದಿಸು ಅಂತ ಹೇಳ್ತಾರೆ, ನನಗೆ ಜ್ವರ ಬಂದ ಹಾಗೆ ಆಗುತ್ತೆ, ನನಗೆ ಏನೋ ಆಗಿದೆ ಅಂತ.
ನನಗೆ ನೀನು ಹೊದಿಸು ಅಂತ ಹೇಳಿದಾಗ ಖದೀಜಾ ಹೇಳುವುದಿದೆ, ನಿಮಗೆ ಏನು ಆಗಲ್ಲ, ಯಾಕೆಂತ ಹೇಳಿದ್ರೆ ನೀವು ಒಳ್ಳೆಯವರು, ನೀವು ಕುಟುಂಬ ಸಂಬಂಧವನ್ನ ಬೆಳೆಸ್ತೀರಿ, ಇನ್ನೊಬ್ಬರಿಗೆ ಒಳಿತನ್ನ ಬಯಸ್ತೀರಿ, ನಿಮಗೆ ಏನೂ ಆಗಲ್ಲ ಅಂತ. ಯಾಕೆ ಹಾಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರವಾದಿ ಇಡೀ ಬದುಕಿನಲ್ಲಿ ಮತ್ತು ಪ್ರವಾದಿ ಕಲಿಸಿದ ನಮಗೆ ಚರಿತ್ರೆ ಹೇಗೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ವರ್ತನೆ ಒಳ್ಳೇದಿರಬೇಕು ಅಂತ, ನಿಮ್ಮ ಮಾತು ಒಳ್ಳೇದಿರಬೇಕು, ನೀವು ಸುಳ್ಳಾಡುವವರಾಗಬಾರದು, ನೀವು ಭ್ರಷ್ಟಾಚಾರ ಎಸಗುವವರಾಗಬಾರದು, ಮೋಸ ಮಾಡುವವರಾಗಬಾರದು, ವಂಚನೆ ಮಾಡುವವರಾಗಬಾರದು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ನಿಮ್ಮಿಂದ ನಿಮ್ಮ ನೆರೆಕರೆಯವರಿಗೆ ಮತ್ತು ಇತರರಿಗೆ ಯಾವುದೇ ತೊಂದರೆ ಆಗಬಾರದು. ಅಂಥವ್ರು ಪ್ರವಾದಿ ಹೇಳಿದ ಅಂಥವ್ರು ಸ್ವರ್ಗಕ್ಕೆ ಅಂತ. ಯಾಕೆಂತ ಹೇಳಿದ್ರೆ, ವರ್ತನೆಗೂ ನನ್ನ ಒಳಿತಿಗೂ ಮತ್ತು ನನ್ನ ಪರೋಕ್ಷ ಸ್ವರ್ಗಕ್ಕೂ ಬಹಳ ಹತ್ತಿರದ ಸಂಬಂಧವನ್ನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಪವಿತ್ರ ಕುರ್ಆನ್ ಕೂಡ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಯೋಜಿಸಿ ಹೇಳಿದೆ. ಆದ್ದರಿಂದ ನಾನು ಹೇಳ್ತಾ ಇರುವುದು, ಈ ರಂಜಾನ್ ಯಾಕೆ ಅಂತ, ಯಾಕೆ ನಾವು ಇಲ್ಲದಿದ್ರೂ ಕೂಡ ನಮಾಜ್ ಮಾಡ್ತೇವೆ, ನಾವು ಬೇರೆ ದಿನಗಳಲ್ಲಿ ಉಮ್ರಾ ಮಾಡ್ತೇವೆ, ಹಜ್ ಮಾಡ್ತೇವೆ, ಮತ್ತೆ ಯಾಕೆ ರಂಜಾನ್ ಒಂದು ತಿಂಗಳು ನಮಗೆ ಅಲ್ಲಾಹನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಇದು ನಿಮ್ಮ ಮುಂದಿನ 11 ತಿಂಗಳಿಗೆ ಇದೊಂದು ಪರೀಕ್ಷೆ ಅಂತ. ನೀವು ಮುಂದಿನ 11 ತಿಂಗಳವರೆಗೆ ಈ ಒಂದು ತಿಂಗಳಲ್ಲಿ ನಾವು ಒಳ್ಳೆಯ ನಮಾಜಿ ಆಗಿರ್ತೇವೆ, ರಾತ್ರಿ ಕೂಡ ಮಸೀದಿಗೆ ಹೋಗ್ತೇವೆ, ರಾತ್ರಿ 12 ಗಂಟೆಗೆ ಎದ್ದು ಕಿಯಾಮುಲ್ ಲೈಲ್ ಮಾಡ್ತೇವೆ, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಸಂಜೆ ಆಗುವಾಗ ಮನೆಗೆ ತಲುಪ್ತೇವೆ, ಓಡೋಡಿಕೊಂಡು ಮಸೀದಿಗೆ ತಲುಪ್ತೇವೆ. ಈ ಎಲ್ಲವನ್ನು ಮಾಡೋದು ಯಾಕೆ ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ಬಹಳ ಭರ್ಜರಿಯಾಗಿ ಇದನ್ನೆಲ್ಲವನ್ನ ನಾವು ಮಾಡ್ತೇವೆ. ಅಲ್ಲಾಹನು ಬಯಸುವುದೇನು ಅಂತ ಹೇಳಿದ್ರೆ, ಇದು ಮುಂದಿನ 11 ತಿಂಗಳವರೆಗೆ ಈ ಒಳಿತು ಇರಬೇಕು ಅಂತ, ಇತರರಿಗೆ ನೆರವಾಗುವುದು, ಇತರರ ಒಳಿತಿಗಾಗಿ ಪ್ರಾರ್ಥಿಸುವುದು, ಇದನ್ನು ನೀವು ಮಾಡಬೇಕು. ಹಾಗೆ ಮುಂದಿನ 11 ತಿಂಗಳವರೆಗೆ ನಿಮ್ಮಲ್ಲಿ ಜಾರಿಯಲ್ಲಿರುವುದಕ್ಕೆ 1 ತಿಂಗಳ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಅಂತ. ಇಂತಹ ಒಂದು ಬದುಕು ನಿಮ್ಮದಾಗಬೇಕು. ಅದರ ಆಚೆಗೆ ಈ ಜಗತ್ತಿನಲ್ಲಿ ಉಪವಾಸ ಹಿಡಿಯುವವರು ಎಷ್ಟೋ ಮಂದಿ ಇದ್ದಾರೆ. 4-5 ಕೆಟಗರಿಗಳಿವೆ ಉಪವಾಸದ್ದು. ಗಾಜಾದ ಮಕ್ಕಳು ನೋಡಿದ್ರೆ ಅವರು ಅನಿವಾರ್ಯ ಉಪವಾಸ ಆಗಿದೆ, ಅವರಿಗೆ 1 ವರ್ಷದಿಂದ ಅವರು ಉಪವಾಸ ಆಚರಿಸ್ತಾ ಇದ್ದಾರೆ. ನಮ್ಮಲ್ಲಿ ವೈದ್ಯರು ಹೇಳಿ ಉಪವಾಸ ಆಚರಿಸುವವರಿದ್ದಾರೆ, ಸ್ವಯಂ ಬೊಜ್ಜನ್ನು ಕಡಿಮೆಗೊಳಿಸುವುದಕ್ಕೆ ಉಪವಾಸ ಆಚರಿಸುವವರಿದ್ದಾರೆ. ಉಪವಾಸ ಬೇರೆ ಬೇರೆ ರೀತಿಯಲ್ಲಿದೆ. ಆದರೆ ಈ ಉಪವಾಸದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಮುಂದಿನ 11 ತಿಂಗಳವರೆಗಿನ ನಿಮಗೆ ತರಬೇತಿ ಇರುವಂತಹ ಉಪವಾಸ. ಆ ತರಬೇತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಮಾತ್ರ ಈ ಉಪವಾಸವನ್ನು ಆಚರಿಸಬೇಕು. ಈ ಹಿನ್ನೆಲೆಯಲ್ಲಿ ಬದುಕನ್ನು ಸಂಸ್ಕರಿಸಿಕೊಳ್ಳೋಣ. ಕದ ಅಫ್ಲಹ ಮನ್ ಜಕ್ಕಾಹ ವ ಕದ ಕಾಬ ಮನ್ ದಸ್ಸಾಹ. ಯಾರು ತನ್ನ ಆತ್ಮವನ್ನ ಸಂಸ್ಕರಿಸಿಕೊಳ್ತಾರೆ ಅವರು ವಿಜಯಿಗಳಾಗ್ತಾರೆ ಅಂತ ಪವಿತ್ರ ಕುರಾನ್ ಹೇಳುತ್ತೆ. ಆ ಸಕ್ಸಸ್ಫುಲ್ ಆದ್ಮಿಯ ಪಟ್ಟಿಯಲ್ಲಿ, ಆ ಯಶಸ್ವಿಗೊಂಡವರ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರ್ಪಡೆಯಾಗಬೇಕಾದ್ರೆ ನಾವು ಸ್ವಯಂ ಬದಲಾವಣೆಗೆ ಮತ್ತು ತಿದ್ದಿಕೊಳ್ಳುವಿಕೆಗೆ ತಯಾರಾಗಬೇಕು. ಅಲ್ಲಾಹನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.